ಜೆಸಿಐ ಜೋಡುಮಾರ್ಗ ನೇತ್ರಾವತಿ ಇದರ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಬಂಟ್ವಾಳದ ಸ್ಪರ್ಶ ಕಲಾಮಂದಿರದಲ್ಲಿ ನಡೆಯಿತು. 2020ನೇ ಸಾಲಿನ ಅಧ್ಯಕ್ಷ ಶ್ರೀನಿಧಿ ಭಟ್ ತನ್ನ ಅವಧಿಯಲ್ಲಿ ನಡೆದ ಕಾರ್ಯಕ್ರಮಗಳ ವರದಿ ವಾಚಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದರು. ನಿಕಟಪೂರ್ವ ಅಧ್ಯಕ್ಷ ಹರ್ಷರಾಜ್ ಅವರನ್ನ ಸನ್ಮಾನಿಸಿ ಬೀಳ್ಕೊಡಲಾಯಿತು. 2021ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಶೈಲಜಾ ರಾಜೇಶ್ ಅಧಿಕಾರ ಸ್ವೀಕರಿಸಿದ್ರು. ಬಳಿಕ ಮಾತನಾಡಿದ ಅವರು, ಸಮಾಜವನ್ನ ಜಾಗೃತಗೊಳಿಸುವ ಶಕ್ತಿ ಮಹಿಳೆಯರಲ್ಲಿರೋದ್ರಿಂದ ಮಹಿಳೆಯರು ಸಶಕ್ತರಾಗಬೇಕು. ಆಗ ಸಶಕ್ತ ರಾಷ್ಟ್ರ ನಿರ್ಮಾಣವಾಗಲು ಸಾಧ್ಯವಿದೆ ಎಂದರು. ಮಹಿಳೆಯರು ಸಶಕ್ತರಾಗಬೇಕು. ಮಹಿಳೆಯರು ಸಶಕ್ತರಾದರೆ ಸದೃಢ ರಾಷ್ಟ್ರ ನಿರ್ಮಾಣ ಸಾಧ್ಯ ಎಂದು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೇನೆ. ಸ್ನೇಹಿತರೆ, ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ಮಹಿಳೆಯು ಅಧ್ಯಕ್ಷೆಯಾಗುವಂತಿಲ್ಲ. ಪದವಿಗೆ ಆಯ್ಕೆಯಾದ ಸಂದರ್ಭದಲ್ಲಿ ನನಗೆ ಪ್ರೋತ್ಸಾಹದ ನುಡಿಯೊಂದಿಗೆ ನನಗೆ ಬೆಂಬಲ ಇತ್ತವರು ಸಾಮ್ರಾಟ್ ಕುಟುಂಬದ ಸ್ಥಾಪಕಾಧ್ಯಕ್ಷರು ಆಗಿರುವಂತಹ ನಾವಿದ್ದೇವೆ, ನಿಮ್ಮೊಂದಿಗೆ ಬಂದು ನಿಮ್ಮೊಂದಿಗೆ ಎಂದು ನೀವು ನಡೆಸಿಕೊಂಡು ಹೋಗಿ ಎಂದು ಧೈರ್ಯ ತುಂಬಿದವರು ಜೆಸಿಐ ಡಾಕ್ಟರ್ ರಾಘವೇಂದ್ರ ಹೊಳ್ಳ ಸರ್ ಅವರು. ಅವರಿಗೂ ಅಭಾರಿಯಾಗಿದ್ದೇನೆ ಸರ್. ಇನ್ನು ಮುಂದಕ್ಕೂ ನಿಮ್ಮ ಸಹಕಾರವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಜೆಸಿಐ ಅಮಿತಾ ಹರ್ಷರಾಜ್, ಪೂರ್ವಾಧ್ಯಕ್ಷರಾಗಿರುವಂತಹ ಮುಸ್ತಫಾ ಸರ್, ಅದೇ ರೀತಿಯಲ್ಲಿ ಧೀರಜ್ ಸರ್ ಎಲ್ಲರೂ ನನ್ನೊಟ್ಟಿಗೆ ಇದ್ದು ನನಗೆ ತುಂಬಾ ಸಹಕಾರ ನೀಡಿದ್ದಾರೆ. ನಿರ್ಗಮನ ಕಾರ್ಯದರ್ಶಿ ಕೃಷ್ಣ ಎನ್ ರಾವ್, ನೂತನ ಕಾರ್ಯದರ್ಶಿ ಮಲ್ಲಿಕಾ ಆಳ್ವಾ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ರು. ನಿರ್ಗಮನ ಅಧ್ಯಕ್ಷ ಶ್ರೀನಿಧಿ ಭಟ್ ಅವರನ್ನ ಗೌರವಿಸಲಾಯಿತು. ನೂತನ ಸದಸ್ಯರನ್ನ ಘಟಕಕ್ಕೆ ಸೇರ್ಪಡೆಗೊಳಿಸಲಾಯಿತು. ಅವರಿಗೆ ವಲಯಾಧ್ಯಕ್ಷೆ ಸೌಜನ್ಯ ಹೆಗ್ಡೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು. ವಲಯ ಉಪಾಧ್ಯಕ್ಷ ಶರತ್ ಕುಮಾರ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಜೆಸಿಐ ನೇತ್ರಾವತಿ ಜೋಡುಮಾರ್ಗದ ಕನಸಿನ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ಮೂಡಿಬರಲಿ. ಘಟಕವನ್ನ ಬಲಪಡಿಸುವ ಕಾರ್ಯ ನಿಮ್ಮಿಂದಾಗಲಿ ಅಂತ ಶುಭ ಹಾರೈಸಿದ್ರು. ಒಂದು ಅರ್ಧ ಗಂಟೆ ಮಾತಿನಲ್ಲಿ ಸಾಧಾರಣ ಜೆಸಿಐ ಜೋಡುಮಾರ್ಗದ ಒಂದು ಮೊದಲ ಗತ ವೈಭವವನ್ನೆಲ್ಲ ಅವರು ನನ್ನ ಹತ್ರ ಹಂಚಿಕೊಂಡ್ರು. 1984ರಲ್ಲಿ ಆಲ್ರೆಡಿ ಜೆಸಿಐ ಜೋಡುಮಾರ್ಗ ನೇತ್ರಾವತಿ ಶುರುವಾಗಿತ್ತು ಅಂತ ನಾನು ಲಾಸ್ಟ್ ಇಯರ್ ಅವರಿಗೆ ತಿಳ್ಕೊಂಡಿದ್ದೆ 2018. ಯಾಕೆ ನಾನು ನೋಡಿದ ಜೆಸಿಐ ಜೋಡುಮಾರ್ಗ 2018ರಲ್ಲಿ. ವಲಯಾಧ್ಯಕ್ಷೆ ಸೌಜನ್ಯ ಹೆಗ್ಡೆ ಮಾತನಾಡಿ, ಹಳೆಬೇರು ಹೊಸ ಚಿಗುರು ಸೇರಿದ್ರೆ ಮರ ಸೊಗಸುಗೆನ್ನುವಂತೆ ಹಿರಿಯ ಜೆಸಿಗಳ ಮಾರ್ಗದರ್ಶನದ ಮೂಲಕ ಜೋಡುಮಾರ್ಗ ಜೆಸಿಐ ಬೆಳೆದು ನಿಂತಿದೆ. ಹಳೆಯ ಗತ ವೈಭವವನ್ನ ಮತ್ತೆ ಈ ಘಟಕಕ್ಕೆ ಮರಳಿ ತರಬೇಕು ಅಂತ ಶುಭ ಕೋರಿದ್ರು. ಎಲ್ಲರೂ ಹೇಳ್ತಾರೆ ಅನ್ನುವಂಥದ್ದಕ್ಕಾಗಿ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಸ್ವಂತಿಕೆಯನ್ನ ಇಟ್ಕೊಂಡು ಮಾಡಿ. ಆದ್ರೆ ತಪ್ಪು ಅಂತ ಆದ ತಕ್ಷಣ ನಿಮ್ಮನ್ನ ತಿದ್ಕೊಳ್ಳಿ ಅಂತ ತಿದ್ದಲಿಕ್ಕೆ ಅವಕಾಶವನ್ನ ನೀಡುವಂತಹ ಒಂದು ಆಂದೋಲನ ಅಂದ್ರೆ ಜೆಸಿಐ ಸಂಸ್ಥೆ. ಖಂಡಿತವಾಗಲೂ ನಾವು ಯಾವಾಗಲೂ ಹೇಳ್ತೇವೆ, ವೇದಿಕೆಯಲ್ಲಿ ಕೂತ್ಕೊಂಡು ನಾನು ಲಯನ್ಸ್ ರೋಟರಿಯಲ್ಲಿ ಎಲ್ಲ ಇದ್ದು, ಲಯನ್ಸ್ ಅಲ್ಲಿ ಚಿಕ್ಕನಿಂದ ಇದೆ, ರೋಟರಿಯನ್ನ ತುಂಬಾ ಹತ್ತಿರದಿಂದ ನೋಡಿದವಳು ನಾನು. ಅಲ್ಲಿ ಅಧ್ಯಕ್ಷರು ವೇದಿಕೆಗೆ ಬಂದ ತಕ್ಷಣ ಸೈಡಲ್ಲಿ MC ಇದ್ದಾರೆ, ಮಾಸ್ಟರ್ ಸೆಕ್ರೆಟರಿ ಇರ್ತಾರೆ, ಜಿಗ್ಗಾಗಿ ಕಾರ್ಯಕ್ರಮ ಮುಗಿಸಿ ಬಿಡ್ತಾರೆ. ಪ್ರೆಸಿಡೆಂಟ್ಗೆ ಟೆನ್ಷನ್ನೇ ಇಲ್ಲ. ಆದ್ರೆ ಇಲ್ಲಿ ಜೆಸಿಐ ಸಂಸ್ಥೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ತಕ್ಷಣ ಮೈಕನ್ನ ಕೊಡ್ತಾರೆ. ಮುಖ್ಯ ಅತಿಥಿ ನ್ಯಾಯವಾದಿ ಸತೀಶ್ ರಾವ್ ಅವರನ್ನ ಗೌರವಿಸಲಾಯಿತು. ಅವರು ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿದ್ರು. ಕೂಡ ನಡೆದು ಬರಬೇಕು, ಅವ್ರು ನಡೆಸ್ತಾರೆ ಅಂತ ವಿಶ್ವಾಸ ಕೂಡ ನನಗಿದೆ. ಅವ್ರು ಮಾಡ್ತಾ ಇರ್ತಾರೆ. ಅವರ ಕಾರ್ಯಕ್ರಮಗಳಲ್ಲಿ ಸದಾ ಹಸ್ತಮುಖಿಯಾಗಿ ಕಾರ್ಯಕ್ರಮಗಳು ನಡೆಸಿ ಬರ್ತಾ ಇದ್ದಾರೆ. ಬಹುಶಃ ಇಷ್ಟು ಜನ ಸೇರಿದ್ದೀರಿ, ಪದಾಧಿಕಾರಿಗಳು ಸೇರಿದ್ದೀರಿ, ಅವರ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನೀವೆಲ್ಲ ನಿಲ್ತೀರಿ ಅಂತ ಸಹ ನನಗೆ ಭರವಸೆ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮಾತು ನಾನು ಹೇಳ್ಬಿಡ್ತೇನೆ ಅಂತಂದರೆ, ಒಗ್ಗಟ್ಟು ಒಂದು ಪ್ರದರ್ಶನ ಅಗತ್ಯ ಬೇಕು. ಯಾಕಂದರೆ ನಾವು ಎಲ್ಲ ರೀತಿಯಲ್ಲಿ ಒಗ್ಗಟ್ಟಿದ್ರೆ ಮಾತ್ರ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಒಂದು ಚಿಕ್ಕ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತ ಹೇಳಿದರೆ, ಒಬ್ಬ ಇವನ ಹತ್ರ ಬಂದಂತೆ, ನೋಡ್ಬಾರೆ ಅಲ್ಲಿ 50-30 ಹೇಳ್ತಾ ಇದ್ದಾರೆ, ನಿನ್ನ ಮಾಡಿ ನೀವು 50 ಮಾರಾಟ ಮಾಡೋ ಬಾಳೆಹಣ್ಣುಗಳು ಅದು ಬಿಡಿ ಬಿಡಿಯಾಗಿ ಉಂಟು, ನನ್ನದು ಜೊತೆಯಾಗಿದೆ, ಒಗ್ಗಟ್ಟಿದ್ದಲ್ಲಿ ಹೊಟ್ಟೆ ಅಂದರೆ ಅದರ ಅರ್ಥ ಎಂತ ಹೇಳಿದ್ರೆ ಒಗ್ಗಟ್ಟಿದ್ರೆ ಅದಕ್ಕೆ ಬೆಲೆ. ಮತ್ತೋರ್ವ ಮುಖ್ಯ ಅತಿಥಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಕೋಶಾಧಿಕಾರಿ ನೋಟರಿ ವಕೀಲ ಪದ್ಮರಾಜ್ ಆರ್ ಮಾತನಾಡಿ, ಯುವಕ ಯುವತಿಯರನ್ನ ಮುಖ್ಯವಾಹಿನಿಗೆ ಕರೆತರುವ ಕೆಲಸವನ್ನ ಜೆಸಿ ಸಂಸ್ಥೆ ಪರಿಣಾಮಕಾರಿಯಾಗಿ ಮಾಡ್ತಾ ಇದೆ ಎಂದರು. ಅನೇಕ ಯುವಕರು ಯುವತಿಯರು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಕೆಲಸ ಈ ಒಂದು ಸಂಸ್ಥೆಯಿಂದ ಆಗ್ತಿರುವಂಥದ್ದು ಶ್ಲಾಘನೀಯ. ಯಾವುದೇ ಒಂದು ಸಂಸ್ಥೆ ಅದಕ್ಕೆ ಅದರದ್ದೇ ಆದಂತಹ ಸಂವಿಧಾನ ಇರ್ತದೆ. ಆದರೆ ಆ ಸಂವಿಧಾನ ಅವರವರ ದೇಶದ ಸಂವಿಧಾನಕ್ಕೆ ವಿರೋಧವಾಗಿ ಹೋಗುವಂಥದ್ರಿಂದ
ಆ ಸಂವಿಧಾನಕ್ಕೆ ಅನುಗುಣವಾಗಿ ಈ ಸಂಘ ಸಂಸ್ಥೆಗಳ ಸಂವಿಧಾನವನ್ನು ರೂಪಿಸಿರ್ತಾರೆ. ಈ ಹಿಂದೆ ಮನುಷ್ಯರಲ್ಲಿ ಪ್ರೀತಿ ವಿಶ್ವಾಸಗಳಿತ್ತು. ಭಾರತ ದೇಶ ಸೆಕ್ಯುಲರಿಸಂಗೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ನ ಮುಖ್ಯವಾದಂತಹ ಅಂಗ ಸೆಕ್ಯುಲರಿಸಂ. ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅರ್ಜುನ್ ಭಂಡಾರ್ಕರ್ ಉಪಸ್ಥಿತರಿದ್ದರು. ನೂತನ ಕಾರ್ಯದರ್ಶಿ ಮಲ್ಲಿಕಾ ಆಳ್ವ ವಂದಿಸಿದ್ರು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.